ಮಠದ ಮಠಾಧಿಪತಿ ಲಕ್ಷ್ಮೀವರ ತೀರ್ಥ ಶ್ರೀಪಾದರ ಅಸಹಜ ಸಾವಿನ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ ಎಂದು ಶಿರೂರು ಮಠದಲ್ಲಿ ಪೊಲೀಸರು ಶೋಧವನ್ನು ನಡೆಸಿದಾಗ ಬೆಚ್ಚಿ ಬೀಳಿಸುವ ಸಂಗತಿಗಳು ಹೊರಬಂದಿವೆ. ಪಶ್ಚಿಮ ವಲಯ ಐಜಿಪಿ ಅರುಣ್ ಚಕ್ರವರ್ತಿ ಭೇಟಿಯಾಗಿದ್ದು ಶೀಘ್ರ ತನಿಖೆಗೆ ಸೂಚಿಸಿದ್ದಾರೆ. ಶಿರೂರು ಶ್ರೀಗಳ ಅನುಮಾನಾಸ್ಪದ ಸಾವಿನ ಬಳಿಕ ತನಿಖೆ ನಡೆಸುತ್ತಿರುವ ಪೊಲೀಸರಿಗೆ ಅಚ್ಚರಿಯ ಅಂಶಗಳು ಬೆಳಕಿಗೆ ಬರುತ್ತಿವೆ. ಈಗಾಗಲೇ ಪೊಲೀಸರು 5 ತಂಡ ರಚಿಸಿ ತನಿಖೆ ನಡೆಸುತ್ತಿದ್ದಾರೆ. ಶಿರೂರು ಶ್ರೀಗಳ ಆಪ್ತೆ ರಮ್ಯಾ ಶೆಟ್ಟಿ ಶನಿವಾರದ ತನಕ ವಿಚಾರಣೆಗಾಗಿ ಪೊಲೀಸರ ವಶದಲ್ಲಿದ್ಲು. ಆದರೆ ಬಳಿಕ ಆಕೆಯನ್ನ ಪೊಲೀಸರು ವಶದಲ್ಲಿಟ್ಟುಕೊಂಡಿರಲಿಲ್ಲ. ಭಾನುವಾರ ತಪ್ಪಿಸಿಕೊಳ್ಳುವ ಯತ್ನದಲ್ಲಿದ್ದ ರಮ್ಯಾ ಶೆಟ್ಟಿಯನ್ನ ಮಂಗಳೂರಿನ ಬೆಳ್ತಂಗಡಿಯ ನಾರಾವಿ ಎಂಬಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಕೆ ಹೋಗುತ್ತಿದ್ದ ಕಾರನ್ನ ನಾರಾವಿ ಎಂಬಲ್ಲಿ ಪೊಲೀಸರು ಶೋಧ ನಡೆಸಿದಾಗ ರಮ್ಯಾ ಶೆಟ್ಟಿ ತಲೆಮರೆಸಿಕೊಳ್ಳುತ್ತಿರುವುದು ಗೊತ್ತಾಗಿದೆ. ಆ ಕಾರಣಕ್ಕಾಗಿ ವಶಕ್ಕೆ ಪಡೆಯಲಾಗಿದೆ. ಇನ್ನು ಶಿರೂರಿನ ಮೂಲ ಮಠ ಹಾಗೂ ಉಡುಪಿಯ ಮಠದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ನಾಪತ್ತೆಯಾಗಿರುವ ಡಿವಿಆರ್ ಪತ್ತೆಯಾಗಿದೆ. ಶಿರೂರು ಮಠದ ಬಾವಿಯಲ್ಲಿ ಪೊಲೀಸರು ಡಿವಿಆರ್ ಅನ್ನ ಹೊರತೆಗೆದಿದ್ದಾರೆ. ಮಾತ್ರವಲ್ಲದೆ ಸ್ವಾಮೀಜಿ ತಂಗುತ್ತಿದ್ದ ಸೀಕ್ರೆಟ್ ರೂಮ್ಗೂ ಪೊಲೀಸರು ಹುಡುಕಾಟ ನಡೆಸಿದ್ದು ಪೊಲೀಸರಿಗೆ ಅಚ್ಚರಿ ಮೂಡಿಸಿದೆ. ಕೋಣೆಯಲ್ಲಿ ದುಬಾರಿ ಮದ್ಯ ಹಾಗೂ ಕಾಂಡೋಮ್, ಸ್ಯಾನಿಟರಿ ಪ್ಯಾಡ್ ಲಭ್ಯವಾಗಿದೆ. ಪೊಲೀಸರು ಇನ್ನಷ್ಟು ಶೋಧ ನಡೆಸಿದ್ದಾರೆ. ಶಿರೂರು ಶ್ರೀಗಳು ಮೊದಲ ಸಂಪರ್ಕದಲ್ಲಿದ್ದ ಮಹಿಳೆಯ ಮಗನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದರೆ ಯಾವುದನ್ನು ಪೊಲೀಸರು ಬಾಯ್ಬಿಟ್ಟಿಲ್ಲ. ಇದುವರೆಗೆ ಯಾರನ್ನು ಬಂಧಿಸಲಾಗಿಲ್ಲ. ತನಿಖೆ ನಡೆಯುತ್ತಿದೆ ಎಂದಷ್ಟೇ ಹೇಳಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ತನಿಖೆ ಆಗ್ತಾ ಇದೆ. ಸಿಸಿಟಿವಿ ಫುಟೇಜ್ ಬಗ್ಗೆ ಅವೆಲ್ಲ ತನಿಖೆನಲ್ಲಿ ಬರುತ್ತೆ. ತನಿಖೆ ಆಗ್ತಾ ಇದೆ. ಈಗ ತನಿಖೆ ಯಾವ ಹಂತದಲ್ಲಿದೆ ಅಂತ ಹೇಳಿ ಪರಿಶೀಲನೆ ಮಾಡ್ಲಿಕ್ಕೆ ನಾನು ಇವತ್ತಿನ ದಿವಸ ಬಂದಿದ್ದೀನಿ. ಓಕೆ, ಅದು ಬಂದ್ಮೇಲೆ ಹೇಳ್ತೀನಿ. ಹೇಳ್ತೇನೆ 5 ತಂಡ. ಈಗಾಗಲೇ ಐಜಿಪಿ ಅರುಣ್ ಚಕ್ರವರ್ತಿ 2 ಮಠಕ್ಕೆ ಭೇಟಿ ನೀಡಿದ್ದಾರೆ. ಆದಷ್ಟು ಬೇಗ ತನಿಖೆ ಮುಗಿಸುವಂತೆ ಜಿಲ್ಲಾ ಎಸ್ಪಿಗೆ ತಾಕೀತು ಮಾಡಿದ್ದಾರೆ. ಇತ್ತ ಶಿರೂರು ಶ್ರೀಗಳ ಸಾವಿನ ಪ್ರಕರಣವನ್ನ ಸಮಗ್ರ ತನಿಖೆ ಮಾಡಬೇಕೆಂದು ಆಗ್ರಹಿಸಿದ್ದ ಕೇಮಾರು ಮಠದ ಈಶಾ ವಿಠಲದಾಸ ಸ್ವಾಮೀಜಿಗೆ ಜೀವ ಬೆದರಿಕೆ ಬಂದಿದೆ ಅಂತ ಹೇಳಲಾಗುತ್ತಿದೆ. ಪೇಜಾವರ ಮಠದ ಶಿಷ್ಯರು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ವಾಸುದೇವ ಭಟ್ ಎನ್ನುವವರು ಸಾಮಾಜಿಕ ಜಾಲತಾಣದ ಮೂಲಕ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಹೇಳಿದ್ದಾರೆ. ಆದರೆ ಇದನ್ನ ಸ್ವತಃ ವಾಸುದೇವ ಭಟ್ ಅಲ್ಲಗಳೆದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಭಾವನೆಗಳನ್ನ ಮಾತ್ರ ಬರೆದುಕೊಂಡಿದ್ದೇನೆ ಎಂದು ಸ್ಪಷ್ಟೀಕರಿಸಿದ್ದಾರೆ. ಈಶ ವಿಠಲದಾಸ ಸ್ವಾಮೀಜಿಯವರು ಕೂಡ ಒಬ್ಬರು. ಅವರು ಈ ಪ್ರಕರಣದ ಹಿನ್ನೆಲೆಯಲ್ಲಿ ನಡೆಕೊಂಡ ಅವರ ಕೆಲವು ನಡವಳಿಕೆಗಳನ್ನು ನಾನು ಆಕ್ಷೇಪ ಮಾಡಿ ಅವರಿಗೆ ವಾಟ್ಸಪ್ ಮೂಲಕ ಮೆಸೇಜ್ ಹಾಕಿದ್ದೆ, ಕಳಿಸಿದ್ದೆ. ಅದನ್ನು ಅವರು ಇವತ್ತು ಇಟ್ಟುಕೊಂಡು ಮಾಧ್ಯಮಗಳ ಮುಂದೆ ವಾಸುದೇವ ಭಟ್ರು ನನಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ, ಬೆದರಿಕೆಗಳನ್ನು ಒಡ್ಡುತ್ತಾ ಇದ್ದಾರೆ ಅಂತ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿ ತಿಳಿಯಲ್ಪಟ್ಟೆ. ನನ್ನ ಹತ್ರ ಆ ವಾಟ್ಸಪ್ ಮೆಸೇಜ್ಗಳು ಇವತ್ತಿಗೂ ಇದೆ, ಪಾರದರ್ಶಕವಾಗಿದೆ. ನಾನು ಅದನ್ನು ಡಿಲೀಟ್ ಮಾಡಲಿಲ್ಲ, ತೋರಿಸ್ತೇನೆ ಯಾರಿಗೆ ಬೇಕಾದರೂ. ನಾನು ನನ್ನ ಭಾವನೆಗಳನ್ನು, ನನಗಾದ ನೋವುಗಳನ್ನು ನಿಮ್ಮಲ್ಲಿ ಹೇಳಿಕೊಳ್ತಾ ಇದ್ದೇನೆ ಅಂತ ಸ್ಪಷ್ಟವಾಗಿ ಹೇಳಿಯೇ ನನ್ನ ವಿಚಾರಗಳನ್ನು ಅವರಿಗೆ ತಿಳಿಸಿದ್ದೇನೆ. ಒಟ್ಟಿನಲ್ಲಿ ಶಿರೂರು ಶ್ರೀಗಳ ಸಾವಿನ ಪ್ರಕರಣ ದಿನದಿಂದ ದಿನಕ್ಕೆ ಹಲವು ಆಯಾಮ ಪಡೆದುಕೊಳ್ಳುತ್ತಿದೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಶ್ರೀಗಳ ಸಾವು ಹೇಗಾಗಿದೆ ಅಂತ ಗೊತ್ತಾಗಬಹುದು. ಸ್ವಲ್ಪ ದಿನದಲ್ಲೇ ಶ್ರೀಗಳ ಸಾವಿನ ರಹಸ್ಯ ಹೊರಬೀಳಬಹುದು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.